ನಾನು ಹರ್ಷಿತಾ. ಕರ್ವಪ್ಲೆ ಚಾನೆಲ್ಗೆ ಸ್ವಾಗತ. ಪರ್ತುಗಾಳಿ ಮಠದಲ್ಲಿ ನವೆಂಬರ್ 27ರಿಂದ 11 ದಿನಗಳ ಸಾರ್ಥ ಪಂಚ ಶತಮಾನೋತ್ಸವ. ಪ್ರಧಾನಿ ಮೋದಿ ಹಸ್ತದಿಂದ 77 ಅಡಿ ಎತ್ತರದ ಶ್ರೀರಾಮನ ಮೂರ್ತಿಯ ಅನಾವರಣ. ಕಾರವಾರ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಅತ್ಯಂತ ಪುರಾತನ ವೈಷ್ಣವ ಮಠವೆಂದು ಮಾನ್ಯತೆ ಪಡೆದಿರುವ ಗೋಕರ್ಣ ಪರ್ತುಗಾಳಿ ಜೀವೋತ್ತ ಮಠವು ಪ್ರಾರಂಭವಾಗಿ ಈಗ 550 ವರ್ಷಗಳಾದ ಹಿನ್ನೆಲೆಯಲ್ಲಿ ನವೆಂಬರ್ 27ರಿಂದ ಡಿಸೆಂಬರ್ 7ರವರೆಗೆ ಗೋವಾ ಕಾಣ್ಕೋಣ್ ಸಮೀಪದ ಪರ್ತುಗಾಳಿ ಮಠದಲ್ಲಿ 11 ದಿನಗಳ ಸಾರ್ಧ ಪಂಚ ಶತಮಾನೋತ್ಸವ ಮಹೋತ್ಸವ ಜರುಗಲಿದ್ದು, ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಲ್ಗೊಂಡು 77 ಅಡಿ ಎತ್ತರದ ಕಂಚಿನ ಪ್ರಭು ಶ್ರೀರಾಮನ ಮೂರ್ತಿಯನ್ನು ಅನಾವರಣ ಮಾಡಲಿದ್ದಾರೆ ಎಂದು ಸಮಾರಂಭ ಸಂಘಟನಾ ಸಮಿತಿಯ ಜಂಟಿ ಕಾರ್ಯದರ್ಶಿ ಅಣ್ಣಪ್ಪ ಕಾಮತ್ ಹಾಗೂ ಪಿಆರ್ಒ ಮುಕುಂದ ವೈ ಕಾಮತ್ ತಿಳಿಸಿದ್ದಾರೆ. ಕಾರವಾರದ ಅಜ್ವಿ ಓಷನ್ ರೆಸ್ಟೋರೆಂಟ್ನಲ್ಲಿ ಶನಿವಾರ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವೆಂಬರ್ 28 ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಶ್ರೀರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ಶ್ರೀಮದ್ ವಿದ್ಯಾಧಿರಾಜ ತೀರ್ಥ ಶ್ರೀಪಾದ ವಡೇರ್ ಸ್ವಾಮೀಜಿ ಅವರ ದಿವ್ಯ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಅಂದು ಮಧ್ಯಾಹ್ನ 3:30ರಿಂದ ಸಾಯಂಕಾಲ 5 ಗಂಟೆಯವರೆಗೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ಮೋದಿಯವರು ಈ ಸಂದರ್ಭದಲ್ಲಿ ಪ್ರಭು ಶ್ರೀರಾಮನ ಮೂರ್ತಿಯನ್ನು ಅನಾವರಣ ಮಾಡುವರು. ಇದರ ಜೊತೆಯಲ್ಲಿ ಶ್ರೀರಾಮಾಯಣ ಥೀಮ್ ಪಾರ್ಕ್ 3D ಪ್ರಾಜೆಕ್ಟ್ನ ಅನಾವರಣ ಮಾಡುವರು. ನಂತರ ದೇವರ ದರ್ಶನ ಪಡೆದು ಸಭಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದು ವಿವರಿಸಿದರು. ಕ್ರಿಸ್ತಶಕ 1475ರ ಮನ್ಮಥ ನಾಮ ಸಂವತ್ಸರದ ಚೈತ್ರ ಶುಕ್ಲ ದ್ವಿತೀಯದಂದು ಬದರಿ ಆಶ್ರಮದಲ್ಲಿ ಮಠವು ಸ್ಥಾಪಿತವಾಯಿತು. ಶ್ರೀಮದ್ ನಾರಾಯಣ ತೀರ್ಥ ಸ್ವಾಮೀಜಿಯವರಿಂದ ಮಠದ ಗುರು ಪರಂಪರೆ ಆರಂಭವಾಯಿತು. ಅವರು ಉಡುಪಿಯ ಶ್ರೀ ಫಲಿಮಾರು ಮಠದ ಶ್ರೀಮದ್ ರಾಮಚಂದ್ರ ತೀರ್ಥ ಸ್ವಾಮೀಜಿಗಳಿಂದ ಸನ್ಯಾಸ ದೀಕ್ಷೆ ಪಡೆದಿದ್ದರು. ಮಠದ ಪ್ರಧಾನ ದೈವವಾದ ಶ್ರೀರಾಮದೇವರನ್ನು ಫಲಿಮಾರು ಗುರುವೈರ್ಯರೇ ಅವರೇ ಅನುಗ್ರಹಿಸಿದ್ದರು. ಅಲ್ಲಿಂದ ಮುಂದೆ ಮಠವು ಕಾಶಿ, ಗೋಕರ್ಣ, ನಂತರ ಪ್ರಸ್ತುತ ಗೋವಾ ಕಾಣ್ಕೋಣ ಸಮೀಪದ ಪರ್ತುಗಾಳಿಯಲ್ಲಿ ನೆಲೆ ನಿಂತಿದೆ ಎಂದು ಪ್ರತೀತಿ. ಮಠದ ಪ್ರಾರಂಭವಾಗಿ ಈಗ 550 ವರ್ಷಗಳಾಗಿವೆ. ಅಲ್ಲಿಂದ ಇದುವರೆಗೆ 23 ಯತಿಗಳು ಮಠವನ್ನು ಮುನ್ನಡೆಸಿದ್ದಾರೆ. ಪ್ರಸ್ತುತ ಶ್ರೀ ವಿದ್ಯಾಧೀಶ ಶ್ರೀಪಾದ ವಡೇರ್ ಸ್ವಾಮೀಜಿಗಳು ಭಕ್ತರಿಗೆ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಎಂದರು. ಮಠಕ್ಕೆ 550 ವರ್ಷವಾದ ಈ ಸಂದರ್ಭದಲ್ಲಿ ಮಠದ ಇತಿಹಾಸ ಪರಂಪರೆಯನ್ನು ಅಜರಾಮರವಾಗಿಸುವ ಸಲುವಾಗಿ ಪರಮಪೂಜ್ಯ ಶ್ರೀ ವಿದ್ಯಾಧೀಶ ಶ್ರೀಪಾದ ವಡೇರ್ ಸ್ವಾಮೀಜಿಯವರ ಪರಿಕಲ್ಪನೆ, ಮಾರ್ಗದರ್ಶನ ಹಾಗೂ ಆಶೀರ್ವಾದದೊಂದಿಗೆ ವಿವಿಧ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ನವೆಂಬರ್ 27ರಂದು ಸಂಜೆ 4:30ರಿಂದ 6:30ರವರೆಗೆ ನಡೆಯುವ ಧರ್ಮಸಭೆಯಲ್ಲಿ ಶ್ರೀ ಫಲಿಫಾರು ಮಠಾಧಿಪತಿಗಳು ಪಾಲ್ಗೊಳ್ಳಲಿದ್ದಾರೆ. ನವೆಂಬರ್ 30ರಂದು ಸಂಜೆ 5:30ರಿಂದ 7 ಗಂಟೆಯವರೆಗೆ ಶ್ರೀರಾಮ ಪ್ರತಿಮೆ ಪ್ರತಿಷ್ಠಾ ಮಹೋತ್ಸವ ನಡೆಯಲಿದೆ. ಡಿಸೆಂಬರ್ 4ರಂದು ಸಂಜೆ 4:30ರಿಂದ 6:30ರವರೆಗೆ ಶ್ರೀ ಕವಲೆ ಹಾಗೂ ಶ್ರೀ ಚಿತ್ರಾಪುರ ಮಠಾಧಿಪತಿಗಳು ಆಗಮಿಸಲಿದ್ದಾರೆ. ಈ ಸಂದರ್ಭದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಖ್ಯಾತ ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ ಎಂದು ವಿವರಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಮಾರಂಭ ಸಂಘಟನಾ ಸಮಿತಿಯ ಸಂಚಾಲಕ ಪ್ರದೀಪ್ ಜಿ ಪೈ, ಜಂಟಿ ಖಜಾಂಚಿ ಯೋಗೇಶ್ ಕಾಮತ್, ಮಾಧ್ಯಮ ಸಂಚಾಲಕ ರಾಮಚಂದ್ರ ಕೇಣಿ, ರಾಜೇಶ್ ಬಿ ನಾಯಕ್, ಕಾರವಾರ ಮೂಳಿದರ ಮಠದ ಅಧ್ಯಕ್ಷ ಮಾಧವ್ ಭಟ್ ಹಾಗೂ ಕಾರ್ಯದರ್ಶಿ ಸಂಜಯ್ ಪ್ರಭು ಇದ್ದರು. ಸಮಾಜವನ್ನು ಬೆಳೆಸಬೇಕು ಹೇಳೋದು ಅವರದ್ದು ಏನೋ ಒಂದು ಚಿಂತನೆ ಇದೆ. ನಮಗೆ ಈ ಜನರೇಷನ್ಗೆ ಇದೊಂದು ದೊಡ್ಡ ಭಾಗ್ಯ. ಕಿರು ವಯಸ್ಸಿನಲ್ಲೇ ಇಂಥ ಆಯೋಜನೆಯನ್ನು ಅವರು ಮಾಡಿಕೊಂಡಿದ್ದಾರೆ. ಪರ್ತುಗಾಳಿ ನೀವು ಬಂದು ನೋಡಿದರೆ ಈಗ ಸಂಪೂರ್ಣವಾಗಿ ಚೇಂಜ್ ಆಗಿದೆ. ಆಯೋಜನೆ ಮಾಡಿರುವಂಥ ಸಾವಿರಾರು ಜನ ಕೆಲಸ ಮಾಡಿಕೊಂಡು ಶ್ರಮದಾನ ಮಾಡಿಕೊಂಡು ಮಾಡಿದ ಈಗ ನೋಡಲಿಕ್ಕೆ ಕಾಣುವಂಥ ಒಂದು ದಕ್ಷಿಣ ಅಯೋಧ್ಯ ಎಂದು ಏನು ಪ್ರದೀಪ್ ಅವರು ಹೇಳಿದರು, ಅದು
ಮಾತು ಸತ್ಯವಾಗಿ ಖಂಡಿತವಾಗಿ ನೀವು ಬಂದಾಗ ನಿಮಗೆ ಕಾಣುತ್ತದೆ. ಧನ್ಯವಾದಗಳು. ಕಾಣ್ತದೆ. ಸೌತ್ ಗೋವಾ ರಿಲಿಜಿಯಸ್ ಟೂರಿಸಂ ಮಾಡಬೇಕಂತ ಅವರ ಒಂದು ಭಾವನೆ, ಸ್ಪಿರಿಚುವಲ್ ಟೂರಿಸಂ. ಮೊನ್ನೆ ವಿಜಯ ಕರ್ನಾಟಕದಲ್ಲಿ ಅವರು ಇಂಟರ್ವ್ಯೂ ಕೊಟ್ಟಾಗ ಸಹ ಅದೇ ಹೇಳಿದ್ದಾರೆ, ಸೌತ್ ಗೋವಾ ಶುಡ್ ಬಿ ಫೇಮಸ್ ಇನ್ ದ ವರ್ಲ್ಡ್ ಫಾರ್ ಸ್ಪಿರಿಚುವಲ್ ಟೂರಿಸಂ ಅಂತ. ಎಂಬತ್ತೇಳು ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ. ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334.